ಬಾಲಕೃಷ್ಣ ಭಜನಾ ಮಂದಿರಕ್ಕೆ 25 ತುಂಬಿತು ಅಂತ. 25 ಅನ್ನೋದಕ್ಕೆ ತುಂಬ ಅರ್ಥ ಇದೆ, ಅದು ವಿಸ್ತಾರವಾಗಿ ಹೇಳ್ಬೋದು. ಆದರೂ ಅದು ಮುಂದೆ ಸ್ವರ್ಣ ಮಹೋತ್ಸವಕ್ಕೆ ಒಂದು ಮುನ್ನುಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಸ್ವರ್ಣ ಮಹೋತ್ಸವವು ನಡೆಯಲಿ, ಮುಂದೆ ಅಮೃತ ಮಹೋತ್ಸವವು ನಡೆಯಲಿ, ಜೊತೆಗೆ ಶತಮಾನವನ್ನು ಕಾಣುವಂಥ ಒಂದು ಸಂದರ್ಭ ಒದಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಒಂದು ಒಳ್ಳೆಯ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಮ್ಮ ಸತೀಶ್ರವರು ಮತ್ತು ಎಲ್ಲ ಬಂಧುಗಳು ಸೇರಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು, ಮಹಿಳಾ ಇತ್ಯಾದಿ ಎಲ್ಲರೂ ಸೇರಿಕೊಂಡು ಒಂದು ಸಪ್ತಾಹ ಅನ್ನುವಂಥ ಅಖಂಡ ನಾಮ ಸಂಕೀರ್ತನೆದ ಭಜನೆಯ ಬಗ್ಗೆ ಒಂದಷ್ಟು ಸೇರಿಕೊಂಡು ಮಾಡುವಂಥದ್ದು ಒಂದು ಒಳ್ಳೆಯ ಒಂದು ಪ್ರಕ್ರಿಯೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದರ ಮೂಲಕವಾಗಿ ರಾಷ್ಟ್ರ ನಿರ್ಮಾಣದ ಒಂದು ಕಲ್ಪನೆಯನ್ನು ನಾವು ಕಂಡುಕೊಂಡಿದ್ದೇವೆ. ಯಾಕಂದರೆ ಭಜನೆಯ ಮೂಲಕ ಬದುಕು ಕಟ್ಟುವ ಮೂಲಕ ರಾಷ್ಟ್ರವನ್ನು ನಿರ್ಮಿಸುವುದು, ಒಂದು ಆದರ್ಶಪೂರ್ಣವಾದ ಒಂದು ಪ್ರಜ್ಞಾವಂತ ಪ್ರಜೆಗಳು ನಿರ್ಮಾಣ ಆಗಬೇಕಾದ್ರೆ ಭಜನೆಯಲ್ಲಿ ಸೇರಿಕೊಳ್ಳಿ ಅನ್ನುವಂಥ ಒಂದು ಸಂದೇಶ ಇದೆ. ಎಲ್ಲಿ ಭಜನೆಗಳಿರುತ್ತದೋ ಅಲ್ಲೆಲ್ಲ ಸಂಘಟನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವುದಕ್ಕೆ ಕುಂಪಳದ ಈ ಪರಿಸರವೇ ಒಂದು ಸಾಕ್ಷಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರಿಗೂ ಭಗವಂತ ಒಳಿತನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು